ಇಲ್ಲಿ ತಾಯಿ ಹತ್ರ ಬೇಡಿಕೊಂಡ್ರೆ ಹಲವು ಭಕ್ತರ ಇಷ್ಟಾರ್ಥಗಳು ಈಡೇರ್ತದೆ. ಇಲ್ಲಿ ತುಲಾಭಾರವನ್ನು ನೆರವೇರಿಸಿದರೆ ಸಂತಾನ ಪ್ರಾಪ್ತಿಯಾಗತ್ತೆ. ಹೀಗೆ ಹಲವಾರು ಪವಾಡಗಳಿಗೆ ಕಾರಣವಾಗಿರುವಂತಹ ಕ್ಷೇತ್ರ ಕುಕ್ಕಾಜೆಯ ಕಾಳಿಕಾಂಬ ಆಂಜನೇಯ ಕ್ಷೇತ್ರ. ಬಂಟ್ವಾಳ ತಾಲೂಕು ಮಾನಿಲದ ಸಮೀಪದಲ್ಲಿರ್ತಕ್ಕಂಥ ಕುಕ್ಕಾಜೆಯ ಈ ಕ್ಷೇತ್ರದಲ್ಲಿ ಮುಂದಿನ ತಿಂಗಳು 5ನೇ ತಾರೀಕಿನಿಂದ 9ನೇ ತಾರೀಕಿನ ತನಕ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಈಗ ಈ ಕ್ಷೇತ್ರವನ್ನು ಪರಿಚಯ ಮಾಡಿಕೊಡುವಂಥ ಚಿಕ್ಕ ಪ್ರಯತ್ನವನ್ನು ನಾವು ಈಗ ಮಾಡ್ತಾ ಇದ್ದೇವೆ. ಇದು ಕುಕ್ಕಾಜೆ ಶ್ರೀ ಕಾಳಿಕಾಂಬ ಆಂಜನೇಯ ದೇವಸ್ಥಾನ, ಮಾನಿಲ, ಕುಕ್ಕಾಜೆ, ಮುರುವ, ಬಂಟ್ವಾಳ ತಾಲೂಕು. ಬಂಟ್ವಾಳ ತಾಲೂಕಿನಲ್ಲಿರುವಂತಹ ಈ ದೇವಸ್ಥಾನದ ಐತಿಹ್ಯ ಏನು ಅನ್ನುವಂಥದ್ದನ್ನು ತಿಳ್ಕೋಬೇಕು. ಜೊತೆಗೆ ಈ ದೇವಸ್ಥಾನದ ಒಳಭಾಗದಲ್ಲಿ ಬ್ರಹ್ಮಕಲಶದ ಈ ಸಂದರ್ಭದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಆಗಿವೆ ಅನ್ನುವಂತಹದನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಅದಕ್ಕಿಂತ ಮೊದಲು ಇಲ್ಲಿನ ಕ್ಷೇತ್ರದ ಧರ್ಮದರ್ಶಿಗಳು ಆಗಿರುವಂತಹ ಶ್ರೀಕೃಷ್ಣ ಗುರೂಜಿ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತನಾಡಿಸ್ತಾ ಅವ್ರ ಹತ್ರನೇ ಈ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಡುವಂತೆ ನಾವು ವಿನಂತಿಸ್ತೇವೆ. ಕಾಳಿಕಾಂಬ ಆಂಜನೇಯ ದೇವಸ್ಥಾನದ ಹೆಸರಲ್ಲೊಂದು ವಿಶೇಷತೆ ಇದೆ. ಕಾಳಿಕಾಂಬ ಆಂಜನೇಯ, ಹೇಗೆ ಈ ಕ್ಷೇತ್ರದ ಐತಿಹ್ಯ ಏನು, ಹೇಗೆ ಈ ದೇವಸ್ಥಾನ ಹುಟ್ಟಿಕೊಂಡಿದ್ದು, ಇಲ್ಲಿ ನೀವು ಧರ್ಮದರ್ಶಿಗಳು, ನಿಮ್ಮ ಹಿರಿಯರು ಹೇಗೆ ಇದನ್ನು ಆರಂಭಿಸಿದ್ರು? ಹರಿ ಓಂ. ನಮ್ಮ ಹಿರಿಯರಂದರೆ ಅದು ಬಾಡೂರು ಕಡೆಯಲ್ಲಿದ್ದವರು. ಅಕ್ಕು ತೆಂಪನ್ನ ವೈದ್ಯ ಮೊದಲೇ ಪ್ರಖ್ಯಾತ ನಾಟ್ಯ ವೈದ್ಯರಾಗಿದ್ದು ತಾಂತ್ರಿಕ ಮಾಂತ್ರಿಕ ವಿಧಾನದಲ್ಲಿ ಬಹಳ ಪ್ರವೀಣತರಾಗಿದ್ದರು, ಹೆಸರುವಾಸಿಗಳಾಗಿದ್ದರು. ನಮ್ಮ ಅಜ್ಜ ಇಲ್ಲಿ ಹೆಣ್ಮಕ್ಕಜೆ ಭೂಮಿ ಕುಕ್ಕಾಜೆ ಅನ್ನುವ ಮಾನಿಲ ಗ್ರಾಮದ, ಬಂಟ್ವಾಳ ತಾಲೂಕು ಮಾನಿಲ ಗ್ರಾಮದ ಕುಕ್ಕಾಜೆ ಎಂಬ ಹಳ್ಳಿಯಲ್ಲಿ ಬಂದು ಚಿಕ್ಕ ಮನೆಯನ್ನು ಕಟ್ಟಿ ಅಲ್ಲಿ ವಾಸವಾಗಿದ್ದಾರೆ. ಇಲ್ಲಿ ಏನಾಗ್ತಂದರೆ ಅವರಿಗೆ ಗಂಡು ಸಂತಾನಕ್ಕಾಗಿ ಮುಳ್ಳು ಸೌತೆಯನ್ನು ಕುರಿದು ದೀಪ ಹಚ್ಚಿ ಅವರ ಕುಟುಂಬ ದೇವಿ ಧೂಮಾವತಿಗೆ ಪ್ರಾರ್ಥನೆ ಮಾಡಿದೆ. ಗಂಡು ಸಂತಾನಕ್ಕೆ ಪ್ರಾರ್ಥನೆ ಮಾಡ್ತಾರಂತೆ. ಅದು ಗಂಡು ಸಂತಾನ ಜನನ ಆಗ್ತದೆ. ಅವರು ಪ್ರಾರ್ಥನೆ ಮಾಡೋಕೆ ಹೇಳ್ತಾರಂತೆ, ಗಂಡು ಸಂತಾನ ಆದ ನಂತರ ನಿನಗೆ ಆದರೆ ನಾನು ತಾಯಿಗೆ ಅರ್ಪಿಸ್ತೀನಿ ಈ ಮಗುವನ್ನು, ನಿನ್ನ ಸೇವೆಗೆ ನಾನು ಕೊಡ್ತೇನೆ ಅಂತೇಳಿ ಅವ್ರು ಹೇಳ್ತಾರೆ. ಗಂಡು ಸಂತಾನ ಆಗ್ತದೆ. ಅವರು ಸಾಧಾರಣ ಬೆಳೆಯುತ್ತಾ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಬುದ್ಧಿ ನಂತರ ದೇವರ ಭಜನೆ ಹೇಳುವಂಥದ್ದು, ದೇವರಿಗೆ ಪಟಗಳಿಗೆ ಹೂ ಇಡುವಂಥದ್ದು ಎಲ್ಲ ಅವ್ರು ಮಾಡ್ತಿದ್ದಾರೆ ಚಿಕ್ಕ ವಯಸ್ಸಿನಲ್ಲೇ ಸಹ. 8 ವರ್ಷದಲ್ಲಿ ಅವರು ಕೊಲ್ಲೂರು ಕೊಡಜಾದ್ರಿ ಎಂಬ ಮೂಲ ಜಾಗಕ್ಕೆ ಹೋಗಿ, ಚಿತ್ರಮೂಲ ಅನ್ನೋ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಒಬ್ಬ ಮಹಾ ತಪಸ್ವಿ, ಒಬ್ಬರು ಸನ್ಯಾಸಿಗಳು ಇವರು ಸಿಗ್ತಾರೆ. ಈ ಮಗು ಅಲ್ಲಿ ಹೋಗುವಾಗ ಕರೆದು ತಲೆ ಕೈ ಇಟ್ಟು ಒಂದು ಗ್ರಂಥವನ್ನು ಕೊಡ್ತಾರೆ ಕೈಯಲ್ಲಿ. ಮಗು ಇದನ್ನು ಆರಾಧನೆ ಮಾಡಿಕೊಂಡು ಬಾ, ನಂದು ಸಮಯ ಇಲ್ಲಿ ಆಯಿತು ಮುಗೀತಾ ಅಂತೇಳಿ ಹೇಳ್ತಾರಂತೆ. ಆವಾಗ ಹೇಳಿದ ನಂತರ ಅವರು ದೈವೈಕ್ಯರಾಗ್ತಾರಂತೆ. ಆ ದೈವಿಕದಂತಹ ಅವರು ಏನು ಮಾಡ್ತಾರೆ, ಊರನ್ನ ತಿಳಿಸಿ ಅದನ್ನು ಅವರ ಸಂಸ್ಕಾರ ವಿಧಿ ಪ್ರಕಾರ ಮಾಡಿಕೊಂಡು ಮತ್ತು ಗ್ರಂಥವನ್ನು ಹಿಡ್ಕೊಂಡು ಬರ್ತಾರೆ, ಊರಿಗೆ ಬರ್ತಾರೆ, ಕುಕ್ಕಾಜೆ ಮಣ್ಣಿಗೆ ಬರ್ತಾರೆ. ಕುಕ್ಕಾಜೆ ಬರುವಾಗ ಅವರ ಮಾವ, ನನ್ನ ಅಜ್ಜಿಯ ಅಣ್ಣ, ನನ್ನ ತಂದೆಯವರ ಮಾವ, ಅವರು ಬಂದು ಏನು ಮಾಡ್ತಾರೆ ಅಂದರೆ ಒಂದು ಗ್ರಂಥವನ್ನು, ಈಗ ನಮ್ಮ ಕುಟುಂಬದ ದೇವಿಯದು ಗ್ರಂಥ, ಇದನ್ನು ನೀವು ಆರಾಧನೆ ಮಾಡಿಕೊಂಡು ಬಾ ಅಂತೇಳಿ ಆ ಗ್ರಂಥವನ್ನು ಇವರ ಕೈಯಲ್ಲಿ ಕೊಡ್ತಾರೆ. ಆಗ 2 ಗ್ರಂಥಗಳು, ಔಷಧಿಗಳು, ತಂತ್ರವಿಧಾನಗಳು, ಮಾಂತ್ರಿಕ ವಿಧಾನ ಎಲ್ಲವನ್ನು ಹೊಲ್ಕೊಂಡಂತಹ 2 ಗ್ರಂಥಗಳಿದ್ದ ಕಾರಣ ಅದನ್ನು ಅವರು ಅನುಷ್ಠಾನ ಮಾಡಿಕೊಂಡು ಜಿನ ತಪ ಪೂಜೆ ಪುರಸ್ಕಾರಗಳನ್ನು ಮಾಡಿ ಜನಸೇವೆಯನ್ನು ಮಾಡುತ್ತಾ ಹೆಸರುವಾಸಿ ಗಳಿಸ್ತಾರೆ. ಊರ ಪರ ಊರ ಸಮಸ್ತಾದಿ ಬೇರೆ ಬೇರೆ ರಾಜ್ಯಗಳಿಂದ ಕ್ಷೇತ್ರಕ್ಕೆ ಜನಸಂಖ್ಯೆ ದಿನೇ ಹೆಚ್ಚುತ್ತಾ ಜನಸೇವೆಯಲ್ಲಿ ಅವರು ಮಗ್ನರಾಗ್ತಾರೆ, ಹೆಸರುವಾಸಿ ಆಗ್ತಾರೆ. ಹೀಗೆ ಬೆಳೀತಾ ಅವರು ಆ ಸಮಯದಲ್ಲಿ ಸಿದ್ಧಿ ಮಾಡ್ತಾರೆ. ದೇವಿಯದ್ದು, ಆಂಜನೇಯ ಸ್ವಾಮಿಯದ್ದು ಮತ್ತು ನಾಗಬ್ರಹ್ಮ, ಉಗ್ರನರಸಿಂಹ ಹೀಗೆಲ್ಲ ಸಿದ್ಧಿ ಮಾಡಿಕೊಡ್ತಾರೆ. ಈ ಆಂಜನೇಯ ಹೀಗೆ ಕಾಳಿಕಾಂಬೆ ಅಂದರೆ ಈಗ ನೀವು ಪ್ರಶ್ನೆ ಕೇಳಿದ ನನ್ನಲ್ಲಿ, ಕಾಳಿಕಾಂಬೆ ಒಂದು ವಿಶೇಷತೆ ಇದೆ ಅಂತ, ಯಶಸ್ಸಿದೆ ಅದರಲ್ಲಿ. ಈ ಕಾಳಿಕಾಂಬೆ ಅಂತ ಆರಾಧನೆ ಮಾಡಲಿಕ್ಕೆ ಕಾರಣ ಆ ದೀಕ್ಷೆ ಕೊಟ್ಟಂಥ, ಕೊಡಜಾದ್ರಿ ದೀಕ್ಷೆ ಕೊಟ್ಟಂಥ ಗುರು ಅದು ವಿಶ್ವಕರ್ಮರಾಗಿದ್ದರು. ಅದು ಕಾಳಿಕಾಂಬೆಯಾಗಿಲ್ಲ, ಇಲ್ಲಿ ಭದ್ರಕಾಳಿ ಇರುವಂಥದ್ದು, ಅದು ಕಾಳಿಕಾಂಬೆಗೆ ಆರಾಧನೆ ಮಾಡಿದರು. ಆಂಜನೇಯ ಸ್ವಾಮಿ ಅಂದರೆ ಅದು ಇಲ್ಲಿ ಅವರ ಸಿದ್ಧಿಮೂರ್ತಿ, ಅದು ಆ ಸಿದ್ಧಿಮೂರ್ತಿಯಾಗಿ ಆಂಜನೇಯನ್ನು ಜೊತೆಲಿ ಪ್ರತಿಷ್ಠಾಪನೆ ಮಾಡಿಸಿದರು. ಹೀಗೆ ಬೆಳೀತಾ ಜನಸಂಖ್ಯೆಯಿಂದ ಎಲ್ಲ ಜನಸೇವೆ ಬಂದು ಬಲೆಯಲ್ಲಿ ನೊಂದು ಕಷ್ಟ ಬಂದಾವಾಗ, ಅದರ ಸಂತಾನ, ಲಗ್ನ, ರೋಗಗಳು, ಭಯಾನಕ ಕಷ್ಟ ನಷ್ಟಗಳು, ಭಯಾನಕ ರೋಗಗಳು ಬಂದಾವಾಗ ತಾಯಿಯಲ್ಲಿ ವಿಶೇಷವಾಗಿ ತೊಳವಾರ, ಅದೇ ರೀತಿ ದೇವಿಗೆ ಹೂವಿನ ಪೂಜೆ, ಕುಂಕುಮಾರ್ಚನೆ ಇದೆಲ್ಲ ಪೂಜೆ ಮಾಡಿಕೊಂಡು ಅದರಲ್ಲಿ ಕಷ್ಟವನ್ನು ಪರಿಹರಿಸಿಕೊಂಡು ಪುನೀತರಾಗ್ತಾರೆ. ಎಲ್ಲ ಲಗ್ನಕ್ಕೆ ಲಗ್ನ ಫಲ ಸಿಗ್ತದೆ, ಸಂತಾನಕ್ಕೆ ಸಂತಾನ ಪ್ರಾಪ್ತಿ ಆಗ್ತದೆ. ಎಲ್ಲ ಬಂದ ಕಷ್ಟ ಪರಿಹಾರಾಗಿ ಕ್ಷೇತ್ರದ ಇನ್ನಷ್ಟು ಬೆಳೀತಾ ಸಾಧಾರಣ 9ನೇ ಇಸವಿ 2009ನೇ ಇಸವಿಯಲ್ಲಿ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶ ಶ್ರೀ ಗುರುಗಳಿಂದ ನಡೆಯುತ್ತದೆ.
ಆ ಪ್ರತಿಷ್ಠೆ ದಿವಸ ಅವರು ಹೇಳ್ತಾರೆ, ಬರುವ ವರ್ಷ ಇದೇ ಸಮಯಕ್ಕೆ ನನ್ನದು ನಾನು ಹೋಗೋ ಸಮಯ ಇದು ನನ್ನ ದೇವರುಗಳು ಅಂತೇಳಿ ದೇವರ ಪ್ರತಿಷ್ಠಾಪಿ ಕಲಶಾಭಿಷೇಕ ಮಾಡಿ ಹೇಳ್ತಾರೆ ಶಿಷ್ಯರಿಂದರಲ್ಲಿ, ಇದು ಬರುವ ವರ್ಷ ಇದೇ ಸಮಯಕ್ಕೆ ನಂದು ಮುಗೀತದೆ, ನನ್ನ ದೇವರಲ್ಲಿ ಹೋಗುವ ಸಮಯ ಆಯ್ತಂತೆ. ಈಗ ಆ ಶಿಷ್ಯರು ಹೇಳ್ತಾರೆ, ಇಲ್ಲ ಗುರುಗಳಾಗೆ ಇಲ್ಲ ಅದಾಗ್ತದೆ ಅಂತೇಳಿ ಒಂದೇ 10ನೇ ಇಸವಿಯಲ್ಲಿ 10ನೇ ಇಸವಿಯಲ್ಲಿ ಅದೇ ಸಮಯ ಅದೇ ಹೊತ್ತಿಗೆ ಅವರು ದೈವಭಕ್ತರಾಗ್ತಾರೆ, ದೇವರ ಪಾದ ಸೇರ್ತಾರೆ. ಹೀಗೆ ಅವರ ನಂತರ ನನ್ನ ಅಣ್ಣ ಇದ್ದರು ಡಾಕ್ಟರ್ ವಿಶ್ವನಾಥ್ ಅಂತೇಳಿ, ಅವರು ಡಾಕ್ಟ್ರು. ಅವರು ಏನಾಗ್ತದೆ ಅಂದರೆ ಹೀಗೆ ಜನಸೇವೆ ತಂದೆಯ ಇದನ್ನು ಸ್ಟಡಿ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ಜಪ ತಪ ಪೂಜೆ ಪುರಸ್ಕಾರದೊಂದಿಗೆ ಅವರು ಸಹ ಹೆಸರುವಾಸಿ ಗಳಿಸಿ ತುಂಬ ಒಳ್ಳೆಯ ಡಾಕ್ಟರ್ ಆಗಿದ್ದುಕೊಂಡು ಸಂತಾನ ಭಾಗ್ಯ ವಿಷಯಕ್ಕೆ ಒಳ್ಳೆಯ ಸ್ಪೆಷಲಿಸ್ಟ್ ಆಗಿ ಮಾಡಿದರು. ಅವರು ಈಗ 16ನೇ ಇಸವಿಯಲ್ಲಿ ಅಕಾಲಿಕ ಆರೋಗ್ಯ ಸಮವ್ಯತ್ಯಾಸವಾಗಿ ಅವರು ಮರಣ ಹೊಂದಿದರು. ನಂತರ ನನಗೆ ಜವಾಬ್ದಾರಿ ಸಿಕ್ಕಿತ್ತು. ಚಿಕ್ಕಂದರೆ ನಾನು ತಂದೆ ಜೊತೆಗೆ ಪೂಜೆ ಪುರಸ್ಕಾರ ಮಾಡ್ತಿದ್ದೆ. ಅದೇ ನನಗೆ ಸ್ವಲ್ಪ ಮಾಡ್ತಾ ಸಾಧಾರಣ ಅವರ ನಂತರ ಸಾಧಾರಣ 2000 ಇಸವಿಯಲ್ಲಿ ನಂತರ ನಾನು ಪುತ್ತೂರು ವಿವೇಕಾನಂದ ಲಾ ಕಾಲೇಜಲ್ಲಿ ಸ್ಟಡಿ ಮಾಡ್ತಿದ್ದೆ. 2000 ಇಸವಿಯಲ್ಲಿ ಪುನಃ ದೇವರ ಜವಾಬ್ದಾರಿ ತೆಗೆದುಕೊಂಡು ಒಂದೊಂದೇ ಕೆಲಸಗಳು ಮಾಡುತ್ತಾ ಜೊತೆಗೆ ಜಪ ತಪ ಪೂಜೆ ಪುರಸ್ಕಾರ ಮಾಡುತ್ತಾ ದೇವರ ಸಿದ್ಧಿ ಹೀಗೆ ಮಾಡಿಕೊಂಡು ಜನಸೇವೆ ಜೊತೆಗೆ ಮಾಡಿಕೊಂಡು ದೇವರನ್ನು ಆರಾಧನೆ ಮಾಡ್ತಾ ಇಲ್ಲಿ ಈಗ ಇದೇ ಈ ವರ್ಷಕ್ಕೆ ಮಾರ್ಚ್ 5ರಿಂದ 9 ತನಕ ಪರ ಊರ ಸಮಸ್ತ ಸಮುದಾಯ ಜನಗಳ ಸಹಕಾರದಿಂದ 5ಕ್ಕೆ 9 ತನಕ ಪ್ರತಿಷ್ಠಾ ಬ್ರಹ್ಮಕಲಶ ನಡೆಯಲಿದೆ. ಓಕೆ ಸರ್, ಈಗ ನಾವು ಕ್ಷೇತ್ರದ ಒಳಭಾಗಕ್ಕೆ ಹೋಗುವ. ಒಳಭಾಗದಲ್ಲಿ ಏನೆಲ್ಲ ಕೆಲಸ ಆಗಿದೆ ಅನ್ನುವಂಥದ್ದನ್ನು ಶ್ರೀಕೃಷ್ಣ ಗುರೂಜಿಯವರು ವಿವರಿಸ್ತಾ ಹೋಗ್ತಾರೆ. ಒಳಭಾಗಕ್ಕೆ ಹೋಗೋಣ. ಇದು ತೀರ್ಥಮಂಟಪ ಪ್ರಸಾದ ಕೊಡಲಿಕ್ಕೆ ಬರುವಂಥದ್ದು, ತೀರ್ಥ ಕೊಡಲಿಕ್ಕೆ ಬರುವಂಥದ್ದು, ಮತ್ತು ದೇವರಿಗೆ ವಿಶೇಷವಾಗಿ ಕಲಶಗಳನ್ನು ಮಾಡಿ ನಾವು ತೀರ್ಥಮಂಟಪದಲ್ಲಿ ಮಾಡ್ತೇವೆ. ದೇವರಿಗೆ ಕಲಶ ಮಾಡಬೇಕಾದ್ರೆ ತೀರ್ಥಮಂಟಪದಲ್ಲಿ ಮಾಡುವಂಥದ್ದು. ಇದು ಶಿಲಾಮಯ ಆಗೋದು, ಕಳೆದ ವರ್ಷ ಕೆಲಸ ಆಗಿದೆ. ಇದು ಸುತ್ತುಪಾಲಿಗೆ ಗೋಪುರಗಳು. ಅದೀಗ ಕಾಳಿಕಾಂಬೆಯ ಹೊಸತಾಗಿ ನಿರ್ಮಾಣ ಆಗುವಂತಹ ಶಿಲಾಮಯ ಕ್ಷೇತ್ರ. ಇದನ್ನು ಉದಯ ಪೂಜಾರಿ ಅನಂತಾಡಿ ಇವರು ಶಿಲೆಕಲ್ಲಿನ ಕೆಲಸ ಮಾಡಿದ್ದಾರೆ. ಮರದ ಕೆಲಸವನ್ನು ಉಮೇಶ್ ಪೂಜಾರಿ ಬಲ್ಪ ಶಿಲ್ಪಿ ಅವರು ಮರದ ಕೆಲಸ ಅವರ ಸಂಗಡಿ ಕೆಲಸ ಮಾಡ್ತಿದ್ದಾರೆ. ಈಗ ಇದರ ಕೆಲಸ ನಡೀತಾ ಉಂಟು. ಈಗ ಕ್ಷೇತ್ರದಲ್ಲಿ ಬದಲಾವಣೆ ಆಗಿರುವಂಥದ್ದು ಈ ಶಿಲಾಮಯ ಕ್ಷೇತ್ರ. ಇದು ತೀರ್ಥಮಂಟಪ ಮತ್ತು ಇಲ್ಲಿ ಗಣಪತಿ ಕ್ಷೇತ್ರ ಉಂಟು ನೋಡಿ ಅದು. ಮತ್ತು ಈಗ ಇದು ಹೊಸತಾಗುವಂಥದ್ದು. ಈಗ ಹೊಸ ಕ್ಷೇತ್ರ ಈಗ ನಿರ್ಮಾಣ 5 ತಾರೀಕು ಇದರಲ್ಲಿ ಕಾಳಿಕಾಂಬೆಯ ವಿಗ್ರಹ ಪ್ರತಿಷ್ಠಾಪನೆ ಆಗಲಿದೆ. ಇದು ಗಣಪತಿಯ ಗುಡಿ. ಅದು ಮೊದಲು ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿತ್ತು. ಅದನ್ನು ಕಳೆದ ವರ್ಷ ಪುನರ್ ಪ್ರತಿಷ್ಠಾಪನೆ ಮಾಡಿರೋದು. ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಈ ಗಣಪತಿ ಗುಡಿ ಮೊದಲು ಇರಲಿಲ್ಲ. ಮೊದಲು ಗರ್ಭಗುಡಿ ಒಳಗೆ ಇತ್ತು. ಅದನ್ನು ಈಗ ನಾವು ಪುನರಾವರ್ತನೆ ಮಾಡಿ ಇಲ್ಲಿ ಅಷ್ಟಮಂಗಲ ಕಂಡ ಪ್ರಕಾರ ಅದು ಪ್ರತ್ಯೇಕ ಮಾಡಿದ್ದೇವೆ. ಅಷ್ಟಮಂಗಲ ಆಗಿದೆ. ಇದೆಲ್ಲ ನಾನು ಕಂಡಂತೆ ಇಲ್ಲಿ ಹೇಳಿದ ವಿಷಯ ಎಲ್ಲ ಅಷ್ಟಮಂಗಲಿಗೆ ಬಂದ ವಿಷಯ. ಈಗ ಯಾರು ಹೇಳಿದವಂತಲ್ಲ, ಅಷ್ಟಮಂಗಲ 12 ವರ್ಷ ಅಷ್ಟಮಂಗಲ ಆಗಿದೆ. 2007ನೇ ಇಸವಿಯಲ್ಲಿ ಅಷ್ಟಮಂಗಲ ಆಗಿದೆ. ಅಷ್ಟಮಂಗಲದ ಎಲ್ಲ ವಿಷಯಗಳು ನಾನು ಹೇಳಿದಂಥ ವಿಷಯಗಳು ನಮಗೆ ಕರೆಕ್ಟಾಗಿ ಬಂದಿದೆ. ಮತ್ತು ನಮ್ಮ ಹಿರಿಯರಿಂದ ಅದು ಸಹ ಅದೇ ಮಾತು ಗೊತ್ತಾಗಿದೆ. ಅವರು ಹೇಳಿದ ಹೌದು ಅಂತೇಳಿ ನಿಖರವಾಗಿ ನಮಗೆ ಗೊತ್ತಾಯಿತು. ಇದು ಆಂಜನೇಯ ಸ್ವಾಮಿಯ ಗುಡಿ. ಆ ಆಂಜನೇಯ ಸ್ವಾಮಿಯ ವಿಗ್ರಹ ಅದರ ಜೊತೆಯಲ್ಲಿತ್ತು. ಮೊದಲು ಚಿಕ್ಕ ಸಮಯ ಜಾಗ ಅವಶ್ಯಕತೆಯಿಂದ ಮತ್ತು ಬಡತನ ಇರುವುದರಿಂದ ಅದನ್ನು ಗರ್ಭಗುಡಿಯಲ್ಲಿ ದೇವಿ ಗಣಪತಿ ಆಂಜನೇಯ ಸ್ವಾಮಿಯನ್ನು ಒಂದೇ ಗರ್ಭಗುಡಿ ಪ್ರತಿಷ್ಠಾಪನೆ ಮಾಡಿದರು. ಅದನ್ನು ನಾವು ಕಳೆದ ವರ್ಷ ಪ್ರತ್ಯೇಕ ಅಷ್ಟಮಂಗಲ ಪ್ರಕಾರ ಪ್ರತ್ಯೇಕವಾಗಿ ಆಂಜನೇಯ ಸ್ವಾಮಿಯ ಗುಡಿಯನ್ನು ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಓಕೆ. ಕಾಳಿಕಾಂಬೆಯ ಜೊತೆಗೆ ಆಂಜನೇಯನ ಪವಾಡಗಳು, ಆಂಜನೇಯನ ವಿಶೇಷತೆಗಳು. ಆಂಜನೇಯ ಪವಾಡ ಅಂದರೆ ಒಂದನೆಯಾಗಿ ನಿಮಗೆ ತೆಂಗಿನ ಮರಕ್ಕೆ ಅದರ ಕೋತಿಗಳು ಸಿಸ್ಟಮ್ ತಿನ್ನುವಂಥದ್ದು, ಹಾಳು ಮಾಡುವಂಥದ್ದು, ಮತ್ತು ಕೆಲವು ರೋಗಗಳು, ಮತ್ತು ಈ ಬಾಲಗ್ರಹ ದೋಷಗಳಿಗೆ ಮತ್ತು ಶನಿಗ್ರಹ ದೋಷಗಳಿಗೆ, ಕೆಲವು ಮಕ್ಕಳಿಗೆ ತೊಂದರೆಗಳು ಬಂದಾವಾಗ ಆಂಜನೇಯ ಸ್ವಾಮಿಗೆ ತುಪ್ಪಾಭಿಷೇಕ ಕ್ಷೀರಾಭಿಷೇಕ, ಇದು ಪಂಚಾಮೃತ ಅಭಿಷೇಕ ಮಾಡ್ತೇವೆ. ಇದೆಲ್ಲ ಮಾಡೋದ್ರಿಂದ ಬಹಳ ಶ್ರೇಷ್ಠತೆ ಕಡಿಮೆ ಆಗ್ತದೆ. ಇದು ಕೆಲಸ ಆರಂಭ ಆಗಿ ಎಷ್ಟು ಸಮಯ ಆಯಿತು? ಇದು ಕೆಲಸ ಸ್ಟಾರ್ಟ್ ಆಗಿ ನವಂಬರ್ ಅಂದರೆ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಇದು ಕೆಲಸ ಸ್ಟಾರ್ಟ್ ಆಗಿದೆ. ಅದು ವಿಶೇಷವಾಗಿ ನಾನು ಆಗೊಂದು ಹೇಳಿದೆ, ಹುತ್ತ ಇತ್ತ ಅಂತೇಳಿ. ಮೊದಲು ಅದು ಮೂಲತಃವಾಗಿ ದೇವಿಯ ಜಾಗ ಇದ್ದಂಥ ಜಾಗ. ಈ ಭಾಗದಲ್ಲಿ ಮೊದಲೇ ಒಂದು ದೇವಸ್ಥಾನದ ಪಂಚಾಂಗ ಇದ್ದಂಥ ಜಾಗ ಆಗಿತ್ತು. ಈ ಭಾಗ ಬಹಳ ದೊಡ್ಡ ಹುತ್ತಾಗಿತ್ತು. ಇಲ್ಲಿ ಒಂದು ಇದು ತುಳಿನಲ್ಲಿ ತರುಳಿ ಮರ ಅಂತ ಹೇಳುವಂಥ ಅದರಲ್ಲಿ ಇದ್ದದ್ದು ಹುತ್ತ. ಅದರಲ್ಲಿ ಪ್ರತಿ ಸಂಕ್ರಮಣ ಮಣ್ಣು ಅದು ನೋಡಿ ಕಾಣ್ತೊಂಡು ನೋಡಿ, ಒಂದು ತೂತು ಅದರಿಂದ ಮಣ್ಣು ಹೊರಗೆ ಬರ್ತಾ ಇದೆ. ಅದನ್ನು ಪ್ರತಿ ಒಂದು ಹಾಲಿಗೆ
ಹಾಕಿ ಕುಡಿದರೆ, ಅಥವಾ ನಿಮಗೆ ಚರ್ಮ ರೋಗ ಬಂದಾಗ ಸ್ವಲ್ಪ ತುಳಸಿ ರಸ ತೆಗೆದನ್ನು ಹಚ್ಚಿದರೆ ಆ ರೋಗಗಳು ತಣ್ಣನೆ ಮಾಯ ಆಗುವಂಥ ಸ್ಥಿತಿಗಳು ಪ್ರತ್ಯಕ್ಷವಾಗಿ ಕಂಡು ಬಂದಿದೆ. ಅದಾಗಿದೆ. ಅದಕ್ಕೂ ಇದನ್ನು ತೆಗುವಾಗಿಲ್ಲ, ಯಾಕಂದರೆ ಇದು ಮೂಲವಾಗಿದ್ದಂಥ ಜಾಗ, ಇದನ್ನು ಅಷ್ಟಮಂಗಳ ಸಹ ತೆಗಿಬಾರ್ದು, ಅದು ಹಾಗೇ ಇರಬೇಕಂತೇಳಿ ಹಾಗೆ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಅದು ಮೂಲ ದೇವಿ ಜಾಗ, ಅದು ದೇವಿಯ ಬಾಲಾಲಯ, ದೇವರೊಂದು ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿ ಬಾಲಾಲಯ ನಾಲ್ದು ಮಾರ್ಚ್ 6ನೇ ತಾರೀಕಿಗೆ ಬಾಲಾಲಯದಿಂದ ಮೂಲಾಲಯಕ್ಕೆ ಪ್ರತಿಷ್ಠಾಪನೆ ಮಾಡಲಿಕ್ಕಿದೆ. ಅದು ಬಾವಿ, ಅದು ಇರುವಂಥ ದೇವರಿಗೆ ಸಂಬಂಧಪಟ್ಟ ಬಾವಿಗಳು. ಈಗ ಪೂಜೆದ ಸಮಯ ಅಲ್ಲದ ಕಾರಣ ಯಾವುದು ಈಗ ಓಪನ್ ಆಗೋ ಇಲ್ಲ, ಈಗ ಸಮಯ ಕಳೆಯುತ್ತೆ. ಈಗ ಬೆಳಿಗ್ಗೆ ಎಲ್ಲ ತುಂಬ ಭಕ್ತಾದಿಗಳು ಬಂದು ಮಧ್ಯಾಹ್ನಕ್ಕೆ ಊಟ. ಕಾಳಿಕಾಂಬೆ, ಗಣಪತಿ, ಆಂಜನೇಯ ಮತ್ತು ಮಾತೆಯ ಆಲಾಲಯ ಎಲ್ಲವನ್ನು ನೋಡಿದ್ವಿ. ಕ್ಷೇತ್ರಕ್ಕೆ ಭಕ್ತ ಮಹಾಶಯರ ಒಂದು ಪ್ರೋತ್ಸಾಹ, ಸಪೋರ್ಟು ಅಥವಾ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸ್ತಾರೆ ಅಂತ ಹೇಗಿದೆ? ಯಾಕಂದರೆ ಈ ಭಕ್ತಾಭ ಸಂಖ್ಯೆ ನಿಜವಾಗಿ ಅದು ಬಹಳವಾಗಿದೆ. ಎಲ್ಲ ನಾನು ಅವ್ನ ಮಾತೇ ಹೇಳಿ, ಎಲ್ಲ ಸಮುದಾಯದವರು, ಎಲ್ಲ ಧರ್ಮದವರು ಬಂದು ಇಲ್ಲಿ ದೇವರಿಗೆ ಸಹಕಾರ ಕೊಡ್ತಿದ್ದಾರೆ. ಎಲ್ಲ ಸಮುದಾಯ ಜನಗಳಂದರೆ ಯಾವುದೇ ಅದಕ್ಕೆ ಜಾತಿ ನೀತಿ ಅನ್ನೋದಿಲ್ಲ, ಎಲ್ಲ ಸಮುದಾಯ ಬಂದು ಪೂಜೆ ಮಾಡಿ ಅವರ ಕಷ್ಟವನ್ನು ಪರಿಹಾರ ಮಾಡಿ ಕೊಡ್ತಾರೆ. ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಿ ಅವರ ಸಹಕಾರದಿಂದಲೇ ಈ ಕ್ಷೇತ್ರ ಬೆಳವಣಿಗೆ ಕಾರಣ. ನಾವು ಇರುವುದು 3-4 ಜನ, ಎಲ್ಲ ಊರ ಪರ ಊರ ಸಮಸ್ತ ಊರ ಜನ ಜೊತೆಗೆ ಪರ ಊರುಗಳು. ನಮಗೆ ಬೆಂಗಳೂರು, ಮೈಸೂರು, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಎಲ್ಲ ಕಡೆ ನಾನಾ ಕಡೆಯಿಂದ ಇಲ್ಲಿ ಸನ್ನಿಧಿಗೆ ಭಕ್ತರು ಬರ್ತಾ ಇದ್ದಾರೆ. ದಿನ ಅನ್ನದಾನ ಇದೆ, ಬೆಳಿಗ್ಗೆಯಿಂದ ಸಂಜೆ ರಾತ್ರಿಗೆ ಇಡೀ 24 ಗಂಟೆ ಅನ್ನಛತ್ರದಲ್ಲಿ ಅದು ದಿನವಾಗಿ ಊಟೋಪಚಾರಗಳು ಬರ್ತಾ ಇರ್ತದೆ. ಯಾಕಂದರೆ ಉಳ್ಕೊಳ್ಳಿಕ್ಕೆ ಬಂದವರಿಗೆ ಉಳ್ಕೊಳ್ಳಿಕ್ಕೆ ರೂಮಿನ ವ್ಯವಸ್ಥೆ ಎಲ್ಲ ಇದೆ. ಹಾಗೆ ನೀವು ಕ್ಷೇತ್ರದಿಂದ ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸಿ ಶಿಕ್ಷಣ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ನೆರವಾಗ್ತಾ ಇದ್ದೀರಿ, ಅಧ್ಯಾಪಕರುಗಳಿಗೆ ಸಂಬಳದ ರೂಪದಲ್ಲಿ ನೆರವಾಗ್ತಾ ಇದ್ದೀರಿ, ಮತ್ತೊಂದು 5-7 ಮನೆಗಳನ್ನು ಕಟ್ಟಿಕೊಟ್ಟಿದ್ದೀರಿ, ಈಗ 2 ಮನೆಯನ್ನು ಕಟ್ಟಿಕೊಡ್ತಾ ಇದ್ದೀರಿ ಅನ್ನುವಂಥದ್ದು. ಎಲ್ಲ ಸಮಾಜಮುಖಿ ಕೆಲಸ ಕಾರ್ಯಗಳಿಗೆ ನಿಮಗೆ ಪ್ರೇರಕ ಶಕ್ತಿ ಯಾರು? ನನಗೆ ಅವರ ಮಾತು ಹೇಳಿದೆ ನಿಮಗೆ ನಾನು. ನಾವು ನಮ್ಮ ಹಿರಿಯರು ಏನು ಇಲ್ಲದಿದ್ದರು, ತುಂಬ ಬಡತನದಿಂದ ಬಂದವರು, ಕಷ್ಟಗಳು ಹೇಗೆ ನಾವು ಹೇಗಿರಬೇಕು ಗೊತ್ತಿರಲಿಲ್ಲ. ಅವತ್ತು ಬಂದವಾಗ ಇಲ್ಲಿ ಬಂದವರಿಗೆ ನೀರು ಕೊಡಲಿಕ್ಕೆ ನಮ್ಮ ಇರಲಿಲ್ಲ. ಈ ಭಕ್ತರ ಸಂಖ್ಯೆಗಳು ಹೆಚ್ಚಾದ ಕಾರಣ ಅವರು ಬಂದು ಒಂದು 10 ರೂಪಾಯಿ ದೇವರ ಹುಂಡಿಗೆ ಹಾಕಿ ಇದೆಲ್ಲ ಕ್ಷೇತ್ರ ಬೆಳವಣಿಗೆ ಕಾರಣ. ಅದು ಆ ಬಡತನದ ಬೇಗೆ ಕಷ್ಟವನ್ನು ಹೊಂದಿಕೊಂಡು ತಿಳಿದುಕೊಂಡು ನಾನು ಏನಾಗ್ತದೆ ಇದೆಲ್ಲ ಮೊದಲು ಬರಲಿಕ್ಕೆ ಕಾರಣ. ನಮಗೆ ಇಲ್ಲಿ ಕ್ಷೇತ್ರಕ್ಕೆ ಆದಂಥ ಒಂದು 100 ರೂಪಾಯಿ ಆದರೆ ಅದನ್ನು 10 ರೂಪಾಯಿ ಸಮಾಜಮುಖಿ ಕಾರ್ಯಕ್ಕೆ ಇರ್ತೇನೆ. ಸ್ಕೂಲ್ಗಳಿಗೆ ನಾವು ಟೀಚರ್ಸ್ ಕೊಡ್ತೇವೆ, ಕೊರತೆ ಇರೋ ಶಾಲೆಗಳಿಗೆ ಕೊಟ್ಟಿದ್ದೀವಿ, ಈಗ ಉಂಟು ನಡೀತಾ ಉಂಟು, 3-4 ಶಾಲೆ ಕೊಡ್ತಾಯಿದ್ದೇವೆ. 2ನೇ ಮಕ್ಕಳಿಗೆ ಪುಸ್ತಕ ವಿತರಣೆ, ಬಡ ವಿದ್ಯಾರ್ಥಿಗಳಿಗೆ ಎಷ್ಟು ಬೇಕಷ್ಟು, ಅದು 2 ಪುಸ್ತಕ ಅಲ್ಲ, ಒಂದು ವಿದ್ಯಾರ್ಥಿಗೆ ಎಷ್ಟು ಬೇಕು ಎಲ್ಲ ಪುಸ್ತಕವನ್ನು ಕೊಡುವಂಥದ್ದು, ಮತ್ತು ಡ್ರೆಸ್ ಕೊಡುವಂಥದ್ದು, ವಸ್ತ್ರದಾನ ಕೊಡುವಂಥದ್ದು, ಮತ್ತು ಮನೆಗಳು ಕೊಟ್ಟು, ಮನೆಗಳೇ ಇಲ್ಲದ ಕಾರಣ, ಜಾಗವೇ ಇಲ್ಲದ ಕಾರಣ ಜಾಗ ತೆಗೆದು ಅದಕ್ಕೊಂದು ಮನೆ ಕಟ್ಟು ಕೊಡುವಂಥ, ಈಗ 1-2 ಮಾಡ್ತಿದ್ದೇವೆ, ಆಗಿದೆ, ಪಂಚಾಂಗ ಎಲ್ಲ ಆಗಿದೆ, ಆ ಮನೆ ಕಟ್ಟು ಕೊಡುವಂಥದ್ದು. ಮತ್ತು ಕಲ್ಯಾಣ ಮಂಟಪ ಇದೆ, ಅದು ಕಲ್ಯಾಣ ಮಂಟಪದ ಯಾವುದೇ ಸಂಭಾವನೆ ಅದಕ್ಕೆ ಬಾಡಿಗೆ ಇಲ್ಲ. ಯಾಕಂದರೆ ಎಲ್ಲ ಚೇರುಗಳಿದೆ, ಅದಕ್ಕೆ ಬೇಕು, ಒಂದು ಮದುವೆಗೆ ಎಷ್ಟು ಬೇಕಾಗಿ ಸಾಮಗ್ರಿ ಬೇಕು ಎಲ್ಲ ನಮ್ಮ ದೇವಸ್ಥಾನದಲ್ಲಿ ಇದೆ. ಅದಕ್ಕೆ ಎಲ್ಲರಿಗೂ ಮಾಡ್ಬೋದು. ವೆಜಿಟೇರಿಯನ್ ಮದುವೆ ಎಲ್ಲರಿಗೂ ಆಗುವಂಥ ಅವಕಾಶಗಳಿದೆ, ಅದು ಅವನಿಗೆ ಇವನಿಗೆ ಅಂತೇನಿಲ್ಲ, ಎಲ್ಲ ಫ್ರೀ, ಅದು ಯಾವುದಕ್ಕೂ ಧರ್ಮಾರ್ಥಕ್ಕೆ ಆಗುವಂಥದ್ದು. 2ನೇ ಶಿಕ್ಷಣಕ್ಕೆ ನಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಟೀಚರ್ಸ್ ಜೊತೆಗೆ ಮಕ್ಕಳಿಗೆ ಪುಸ್ತಕ, ವಸ್ತ್ರದಾನ, ಎಲ್ಲ ವಿದ್ಯಾದಾನ ಎಲ್ಲವನ್ನು ಈ ಕ್ಷೇತ್ರ ನಮಗೆ ಎಷ್ಟು ಸಾಧ್ಯ ಉಂಟು ಅದು ನಾವು ಕೊಡಲಿಕ್ಕೆ ಕಾರಣ ಅಂದರೆ ನಾವು ನಮ್ಮ ಬಡತನದ ಗೊತ್ತಿದ್ದು ನಾವು ಅದನ್ನು ಮಾಡಿ, ಈಗ ಇನ್ನೊಬ್ಬರು ಆ ಸಮಸ್ಯೆ ಬಂದು ನಮ್ಗೆ ಇಷ್ಟಾದರೂ ಸೇವೆ ಮಾಡುವ, ಸಮಾಜಕ್ಕೆ ನಮ್ಮಿಂದ ಕ್ಷೇತ್ರದಿಂದ ಇಷ್ಟು ಪ್ರಯೋಜನ ಆಗಲಿ ಅಂತ ಉದ್ದೇಶಕ್ಕಾಗಿ ನಾವು ಮಾಡೋದು. ಮತ್ತು ಇದಕ್ಕೆಲ್ಲ ಪ್ರೇರಣೆ ನಮ್ಮ ತಂದೆ ತಾಯಿ, ನಮ್ಮ ಸಂಬಂಧಿಕ, ನಮ್ಮ ತಂದೆ ತಾಯಿ ಮತ್ತು ನಮ್ಮ ಹಿರಿಯರು. ಅವರು ತುಂಬ ಬಡತನ ಇದ್ದವರು, ಅವರಿಗೆಲ್ಲ ಈ ಕಷ್ಟವನ್ನು ತಿಳಿದು ನಮಗೆಲ್ಲ ಗೊತ್ತಿದ್ದ ಕಾರಣ ನಾನು ಇದನ್ನೆಲ್ಲ ಅನುಭವಿಸಿಕೊಂಡಿದ್ದೇನೆ. ಆಗ ಆ ನೋವುಗಳು ಬರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾನು ಇದು ಮಾಡ್ತಿದ್ದೆ. ಇದು ಈ ನನಗೆ ಕೊಡುವಂಥ ಒಂದು ಮನಸ್ಸು ಬಂತು. ಅದು ಪುನಃ ನಾನು ಚಿಕ್ಕ ವಯಸ್ಸಿನಲ್ಲಿ ಸಹ ಅಷ್ಟೇ, ನಾನು ನನ್ನಲ್ಲಿ ಚಡ್ಡಿ ಇಲ್ಲದರೂ ಅಂಗಿಲ್ಲರೂ ನಾನು ಇನ್ನು ಶಾಲೆಗೆ ಹೋಗಿ ನನ್ನ ಅಂಗಿ ತೆಗೆದು ಇನ್ನೊಬ್ಬರಿಗೆ ಕೊಟ್ಟು ನಾನು ಅಂಗಿ ಹಾಕದೆ ಬಂದ ನಿದರ್ಶನಗಳು ಎಷ್ಟೋ ಇದೆ. ನನಗೆ ಇಂಟ್ರೆಸ್ಟ್ ಇಲ್ಲದರೂ ನಾನು ನಲ್ಲಿ ಉಳಿದ್ರೆ ಇನ್ನೊಬ್ಬರಿಗೆ ಕೊಡೋದು, ನನ್ನ ಫ್ರೆಂಡ್ಸಿಗೆ ಕೊಡೋದು, ನಾನು ಹಾಗೆ ಬರುವಂಥದ್ದು. ಪುಸ್ತಕ ಇದ್ದರೆ ನಾನು ಇನ್ನೊಬ್ಬರಿಗೆ ಕೊಡೋದು, ನಾನು ಹಾಗೆ ಕಾಗದದಲ್ಲಿ ಬರೋದು, ಇಂಥ ಕೆಲವು ವಿಷಯಗಳು ನನ್ನಿಂದ ನಡೆದಿದೆ. ನಾನು ಮಾಡುವಂಥ ನನ್ನ ಉದ್ದೇಶ ಅದು. ಯಾಕಂದ್ರೆ ನನ್ನಿಂದ ಎಷ್ಟು ಸಮಾಜಕ್ಕೆ ನಾವು ಮನುಷ್ಯರಾಗೋದು ಕಾರಣ ನಮಗೆ ಎಷ್ಟು ಸಮಯ ಅಷ್ಟು ಮಾಡಬೇಕಾದ ಉದ್ದೇಶ ನಾವು ಮಾಡುವಂಥದ್ದು. ಕೇವಲ ಧಾರ್ಮಿಕತೆ ಮಾತ್ರ ಅಲ್ಲ, ಸಮಾಜ ಸೇವೆಯಲ್ಲಿ ಸಹ ದೇವರು ನಾವು ಕಾಣಲಿಕ್ಕೆ ಸಾಧ್ಯ ಇರ್ತದೆ. ಕೇವಲ ಪೂಜೆ ಪುರಸ್ಕರಿಂದ ಶ್ರೇಷ್ಠ ಆದದ್ದು ನಮಗೆ ಸಮಾಜ ಸೇವೆ. ಎರಡನ್ನೂ ಸೇರಿಕೊಂಡಾಗ ಮಾತ್ರ ಭಗವಂತನ ನಾವು ಸಾಕ್ಷಾತ್ಕಾರ ಪಡಲಿಕ್ಕೆ ಸಾಧ್ಯವಾಗಿರ್ತದೆ. ಕ್ಷೇತ್ರದ ದೇವರುಗಳ ಜೊತೆಗೆ 7 ವರ್ಷಗಳು ಸಹ ಪರಿವಾರ ದೈವಗಳೆಲ್ಲ ಇದ್ದಾವೆ. ಯಾವೆಲ್ಲ ದೈವಗಳನ್ನು ಆರಾಧನೆ ಮಾಡ್ತೀವಿ? ಇಲ್ಲಿ ವಿಶೇಷ ಪ್ರಧಾನವಾಗಿ ಕಾಳಿಕಾಂಬೆ, ಭದ್ರಕಾಳಿ, ಆಂಜನೇಯ ಸ್ವಾಮಿ, ನಾಗಬ್ರಹ್ಮ 7 ಶ್ರೀಗಳು, ಮತ್ತು ವೀರಭದ್ರ ಸ್ವಾಮಿ, ಮತ್ತು ನರಸಿಂಹ, ಮತ್ತು ಪಂಜುರುಳಿ, ಕಲ್ಲುರುಟಿ, ಗುಳಿಗ,
ಮತ್ತು ಧೂಮಾವತಿ ಮತ್ತು ಮಾರಿಯಮ್ಮ ಮತ್ತು ಕೊರಗಜ್ಜ, ಇಷ್ಟು ಇದೆ, ಕೊರತ್ತಿ, ಮಂತ್ರಗುಳಿಗ, ಇದೆಲ್ಲ ದೈವಗಳು ಈ ಭೂಮಿಯಲ್ಲಿ, ಈ ಮಣ್ಣಲ್ಲಿ ಇದೆ. ಅದನ್ನು ಪ್ರತಿ ಸಮಯದಲ್ಲಿ ನೇಮ ನಡುವೆಗಳು ಆಯಾ ಸಮಯಕ್ಕೆ ಆಗುತ್ತದೆ. 4 ಸಲ ಜಾತ್ರೆ ಆಗ್ತದೆ. ಒಂದು ವರ್ಷವ ಜಾತ್ರೆ ಉತ್ಸವ, ನವರಾತ್ರಿ 9 ದಿವಸ ವಿಶೇಷ ಜಾತ್ರೆ ನಡೀತದೆ. ಮತ್ತು ಸೋನ ತಿಂಗಳಾಗ್ತಂದರೆ ಅದು ಪ್ರಥಮವಾಗಿ ದೇವಿಯ ಪ್ರತಿಷ್ಠಾಪನೆ ಮಾಡಿದ ಜಾತ್ರೆಗಳನ್ನು ಸೋನ 10ನೇ ತಾರೀಕಿಗೆ, ಮತ್ತು ಪತ್ತ ಎಲ್ಲ ದೈವಗಳಿಗೆ ನರ್ತನ ಸೇವೆಗಳನ್ನು ಇಲ್ಲಿ ನಡೆಯುತ್ತದೆ. ಇಷ್ಟೇ ಅಲ್ಲದೆ ಭಕ್ತ ಮಹಾಶಯರ ಹಲವಾರು ಬೇಡಿಕೆಗಳು, ಹಲವಾರು ಇಷ್ಟಾರ್ಥಗಳು ಈ ಒಂದು ಕ್ಷೇತ್ರದಿಂದ ಈಡೇರಿದೆ. ಅವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಈಗ ನಮ್ಮ ಜೊತೆಗೆ ಕ್ಷೇತ್ರದ ಭಕ್ತರಿದ್ದಾರೆ. ಈ ಕ್ಷೇತ್ರವನ್ನು ನಂಬಿಕೊಂಡು ಈ ಕ್ಷೇತ್ರದಲ್ಲಿರುವಂಥ ಆಂಜನೇಯನನ್ನು, ಕಾಳಿಕಾಂಬ ಮಾತೆಯನ್ನು ಆರಾಧಿಸಿಕೊಂಡು ಬಂದವರು ನೀವು. ನಿಮ್ಮ ಕಷ್ಟಗಳು ಅಥವಾ ಇಷ್ಟಾರ್ಥಗಳನ್ನು ಮಾತೆ ಈಡೇರಿಸ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರಿ ನೀವು. ನಿಮಗೆ ನಿಮ್ಮ ಜೀವನದಲ್ಲಾದಂತಹ ಬದಲಾವಣೆ, ಈ ಕ್ಷೇತ್ರದ ದೈವಶಕ್ತಿ, ದೇವಶಕ್ತಿಯನ್ನು ನಂಬಿದ ನಂತರ? ನಾನು ಸಾಧಾರಣ ಈಗ ನನಗೆ 46 ವರ್ಷ. ನಾನು ಚಿಕ್ಕ ಪ್ರಾಯದಿಂದ ಈ ಕ್ಷೇತ್ರಕ್ಕೆ ನನ್ನ ತಂದೆಯವರ ಮೂಲಕ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೆ. ಆನಂತರ ನನಗೆ ಕೆಲವು ರೀತಿಯಲ್ಲಿ ಕಷ್ಟ ಕಾರ್ಪಣ್ಯಗಳು ಬರುವಾಗ ಕ್ಷೇತ್ರದ ತಾಯಿಯನ್ನು ಆರಾಧಿಸುತ್ತಾ, ಸ್ವಾಮಿ ನನಗೆ ತಾಯಿ ನನ್ನ ಕಷ್ಟವನ್ನು ಈಡೇರಿಸಿಕೊಡು, ನಿನಗೆ ಒಂದು ಹೂವಿನ ಪೂಜೆ ಅಂತ ನನ್ನ ಚಿಕ್ಕ ಪ್ರಾರ್ಥನೆಗೂ ತಾಯಿ ಆಶೀರ್ವದಿಸಿ ತುಂಬ ಸಲ ನನ್ನನ್ನು ಆರಾಧಿಸಿ. ಅದೇ ರೀತಿ ನನ್ನ ಪಕ್ಕದ ಅಥವಾ ನೆರೆಕರೆಯ ಕೆಲವು ಕಡೆ ಸಮಸ್ಯೆ ಇರುವಂಥ ಸ್ಥಳದಲ್ಲಿ ಈಗೀಗ ಉಂಟು. ನಾವು ಒಮ್ಮೆ ಕುಕ್ಕಾಜಿ ದೇವಸ್ಥಾನಕ್ಕೆ ಹೋಗಿ ಬರುವಂಥ ಹೇಳುವಂಥ ಪರಿಸ್ಥಿತಿಯಲ್ಲಿ ಅಲ್ಲಿಗೆ ಬರಲಿಕ್ಕೆ ಆ ಸಮಯದಲ್ಲಿ ಅವರಿಗೆ ತುಂಬ ಕಷ್ಟದಲ್ಲಿದ್ದರು. ಅಂಥ ಸಮಯದಲ್ಲಿ ಅವರಿಗೆ ಒಂದು ತೆಂಗಿನಕಾಯಿ ಮತ್ತು 11 ರೂಪಾಯಿ ಹಣವನ್ನು ಅವರ ತಲೆ ಸುತ್ತು ಮಾಡಿ, ಇದು ಶ್ರೀ ಕ್ಷೇತ್ರ ಕುಕ್ಕಾಜೆಯ ಒಂದು ಈಡು, ನಮಗೆ ಬಂದಂಥ ಕಷ್ಟವು ಇದಕ್ಕೆ ಈಗ ಕಡಿಮೆ ಆಗಿ ಆನಂತರ ಅಲ್ಲಿ ಹೋಗಿ ನಾವು ಬೇಡಿಕೊಂಡ ನಂತರ ಏನಂದು ತಿಳಿದುಕೊಳ್ತೇವೆ. ಅಲ್ಲಿಯ ತನಕ ನಮಗೆ ಕಷ್ಟ ಬರ್ಬೋದು ಅಂತ ಎನ್ನಿದ ಸಮಯದಲ್ಲಿ ಅದು ನಿಜವಾಗಿ ಅಲ್ಲಿಗೆ ಒಂದು ಪವಾಡ ರೀತಿಯಲ್ಲಿ ಅವರಿಗೆ ಸಮಸ್ಯೆ ಪರಿಹಾರವಾಗಿ ಅದು ಆನಂತರ ಇಲ್ಲಿಗೆ ಬಂದು ಅದನ್ನು ಸುಖಮುಖ ಅವರು ಆಗಿ ಈಗ ಕೂಡ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ತುಂಬ ಜನ. ಒಂದೆರಡಲ್ಲ, ನಾನು ಪುತ್ತೂರು ತಾಲೂಕು ಹಿರೇಬೆನ್ನಡಿ ಗ್ರಾಮದವ, ಈ ಊರಿನವನಲ್ಲ. ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಗೆ ಪ್ರತಿ ಸಮಯದಲ್ಲೂ, ಪ್ರತಿ ಜಾತ್ರೆ ಟೈಮದಲ್ಲೂ, ಇಲ್ಲಿಯ ಕಾರ್ಯಕ್ರಮದಲ್ಲೂ, ಪ್ರತಿಯೊಂದು ವಿಷಯದಲ್ಲೂ ಇಲ್ಲಿಗೆ ಬರ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಒಂದು ಮತ್ತು ಯಾವುದು ಇಲ್ಲಿಯ ದೇವಿಯ ಮಹಾತ್ಮೆ ಅಲ್ಲದೆ ಈ ಊರಿನವರಿಗೆ ಮಾತ್ರವಲ್ಲ, ನಮ್ಮ ಊರಿನವರು ಅಥವಾ ಇನ್ನೊಂದು ಗ್ರಾಮದವರು, ಮತ್ತೊಂದು ಯಾವುದೇ ಗ್ರಾಮದವರು ಈ ಕ್ಷೇತ್ರಕ್ಕೆ ಬಂದು ನಾವು ತುಂಬ ಕಡು ಬಡತನದಲ್ಲಿದ್ದೇವೆ, ಒಂದು ವಿದ್ಯಾಭ್ಯಾಸಕ್ಕೆ ಕಷ್ಟವಿದೆ ಅಂಥ ಕ್ಷೇಮದಲ್ಲೂ ಗುರೂಜಿಯವರು, ಈಗಿನ ಇರುವ ಗುರೂಜಿಯವರ ತಂದೆಯವರು ಸಹ ತುಂಬ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಈಗ ಕೂಡ ಅದೇ ರೀತಿ ಅದು ಮುಂದುವರಿದು ಈಗ ಸ್ವಾಮೀಜಿಯವರು ಪ್ರತಿಯೊಂದು ವಿಷಯದಲ್ಲೂ ಕಷ್ಟ ಕಾರ್ಪಣ್ಯದಲ್ಲಿ, ಆರೋಗ್ಯ ಸಮಸ್ಯೆಯಲ್ಲಿದ್ದರು ಅಥವಾ ಒಂದು ಕಡು ಬಣತಲ್ಲಿದ್ದಂಥ ಜಾಗ ಇಲ್ಲದೆ ತುಂಬ ಇದರಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಅವರು ಪರಿಹಾರ ಅದಕ್ಕೆ ಅವರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಪರಿಹಾರವನ್ನು ನೀಡ್ತಾ ಇದ್ದಾರೆ. ಆದರೆ ಅದರಿಂದ ಮುಖ್ಯವಾಗಿ ಏನೆಂದರೆ ಇಲ್ಲಿಗೆ ಕೇವಲ ಒಂದು ಹಿಂದೂ ಸಮುದಾಯ ಅಥವಾ ಆ ರೀತಿಯಲ್ಲಿ ಅಲ್ಲ, ಕ್ರೈಸ್ತರು, ಮುಸಲ್ಮಾನರು ಎಲ್ಲ ಸಮುದಾಯದವರು ಈ ಕ್ಷೇತ್ರಕ್ಕೆ ಬಂದು ಅದು ಜಾತಿ ಭೇದವಿಲ್ಲದೆ ಒಂದೇ ರೀತಿಯಲ್ಲಿ ಬಂದು ಇಲ್ಲಿ ಅವರವರ ಕಷ್ಟ ಕಾರ್ಪಣ್ಯ ಪ್ರತಿಯೊಬ್ಬರಿಗೂ ಒಂದೊಂದು ಕಷ್ಟ ಇದ್ದರೆ ಅಂತಂಥ ಅವರ ಸಮಸ್ಯೆಯನ್ನು ಇಲ್ಲಿ ಪರಿಹಾರ ಮಾಡಿಕೊಂಡು ಹೋಗುವಂಥ ತುಂಬ ಕೇವಲ ಕರ್ನಾಟಕದವರು ಮಾತ್ರವಲ್ಲ, ಕೇರಳ ಪರ ಊರಿನವರು ತುಂಬ ಜನ ಆ ರೀತಿ ಇಲ್ಲಿಗೆ ಬರ್ತಾ ಇದ್ದಾರೆ. ಇದು ಇವರ ಮಾತು. ಇನ್ನೊಬ್ಬರು ಭಕ್ತರಿದ್ದಾರೆ, ಕ್ಷೇತ್ರದ ಇನ್ನೊಬ್ಬರು ಭಕ್ತರಿದ್ದಾರೆ, ಅನುರಾಧ ಅವರೇ, ನಿಮ್ಮ ಬದುಕಿನಲ್ಲಿ ಆದಂಥ ದೊಡ್ಡ ಬದಲಾವಣೆಗಳು ಏನು? ಯಾಕೆಂತಂದರೆ ಈ ಕ್ಷೇತ್ರದಲ್ಲಿ ಬಂದು ಬೇಡಿದಾಗ ನಿಮ್ಮ ಆ ಒಂದು ದೊಡ್ಡ ಕಷ್ಟಗಳು ಬಹಳ ಸುಲಭದಲ್ಲಿ ಮಾಯವಾದಂತಹ ಕ್ಷಣಗಳು ಎಷ್ಟು ಅಂದರೆ ಈ ಕ್ಷೇತ್ರ ಅಂದರೆ ಕಾಳಿಕಾ ಆಂಜನೇಯ ಅಂದರೆ ಈ ಕ್ಷೇತ್ರದಲ್ಲಿ ತುಂಬ ಪವಾಡಗಳನ್ನು ಆಯಿತು. ನಾನು ಈ ಕ್ಷೇತ್ರಕ್ಕೆ ಬಂದ ನಂತರ ಕೆಲವೊಂದು ವಿಷಯದಲ್ಲಿ ಅಂದರೆ ಎಷ್ಟೋ ಸಂತಾನ ಭಾಗ್ಯ, ಹೀಗೆ ಎಷ್ಟೊಂದು ವಿಷಯವು ಇಲ್ಲಿ ಬಂದು ದೇವಿಯಲ್ಲಿ ಪ್ರಾರ್ಥಿಸಿದಾಗ ಈಡೇರ್ತಾ ಬಂದಿದೆ. ಅದೇ ರೀತಿ
ಕೆಲವೊಂದು ಕಷ್ಟಗಳು ನಮಗೆ ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಿರೋದ್ರಿಂದಲೋ ಏನೋ ಗೊತ್ತಿಲ್ಲ, ಆದರೆ ತುಂಬ ಸಲ ನಮಗೆ ಅದೊಂದು ರೀತಿ ಕನಸಿನ ಹಾಗೆ, ನಮ್ಮ ಜೀವನದಲ್ಲಿ ನಮಗೆ ಸಾಧ್ಯವೇ ಇಲ್ಲ ಅನ್ನುವಂತಹ ಕಷ್ಟಗಳು ಒಂಥರ ಕನಸಿನ ಥರ ಮಾಯವಾಗಿದೆ ಇಲ್ಲಿ. ಈ ಸಂತಾನ ಭಾಗ್ಯ ಅಂತಂದ್ರಿ ನಿಮಗೆ ಮತ್ತು ಬೇರೆಯವರಿಗೆ ಎಂತ ತುಂಬ ಘಟನೆಗಳನ್ನು ನೀವು ಕೂಡ ನೋಡಿರ್ತೀರಿ ಇಲ್ಲಿ ಬಂದವರು. ಹೌದು, ಅಂದರೆ ಇಲ್ಲಿ ಅಂದರೆ ಕೆಲವೊಬ್ಬರು ಎಷ್ಟೋ ಮಂದಿ ನನ್ನ ಫ್ರೆಂಡ್ಸ್ ಹೀಗೆಲ್ಲ ಎಷ್ಟೋ ಮಂದಿ ಹೇಳೋದು ಕೇಳಿದೆ, ನಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು 10 ವರ್ಷ ಆಯಿತು ಮಕ್ಕಳಾಗಲಿಲ್ಲ, ಆ ರೀತಿ ಎಲ್ಲ ಹೇಳೋದು ಕೇಳಿದೆ. ಇಲ್ಲಿ ಬಂದು ಇಲ್ಲಿಯ ಗುರುಜಿಯವರ ಹತ್ರ ಹೇಳಿ ಅದಕ್ಕಾಗಿ ಅವರೊಂದು ಪ್ರಾರ್ಥನೆ ಮಾಡಿ ತುಲಾಭಾರ ಸೇವೆ ಆ ರೀತಿ ಎಲ್ಲ ಏನಾದರೂ ಒಂದು ಮಾಡಿ ಪ್ರಸಾದ ಕೊಟ್ಟ ಆಮೇಲೆ ಅವರು 1-2 ವರ್ಷ ನಂತರ ಮಗುವನ್ನು ಎತ್ತಿ ಆಡಿಸ್ಕೊಂಡು ಬಂದು ಇಲ್ಲಿ ತುಲಾಭಾರ ನಡೆಸಿದ್ದು ಎಷ್ಟೋ ನನ್ನ ಕಣ್ಣಾರೆ ನೋಡಿದ್ದೇನೆ ನಾನು. ಇದು ಭಕ್ತರ ಮಾತು. ಈ ಕ್ಷೇತ್ರಕ್ಕೆ ಬರುವವರು ಕಾಸರಗೋಡಿನಿಂದ ಪೆರ್ಲಾದಿಂದ ಅಡ್ಯನಾಟಕಕ್ಕಾಗಿ ಈ ಕ್ಷೇತ್ರಕ್ಕೆ ಬರ್ಬೋದು. ಉಪ್ಪಳದಿಂದ ಬರುವವರು ಬಾಯಾರ್ನ ಮೂಲಕ ಬರ್ಬೋದು. ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಬಂಟ್ವಾಳ, ಮಂಗಳೂರಿನಿಂದ ನೇರವಾಗಿ ಬರುವವರು ವಿಟ್ಲದಿಂದ ಕುದ್ದುಪದವಿಂದ ಪೆರುವಾಯಿಂದ ಮಾನಿಲಕ್ಕೆ ಬಂದು ಮಾನಿಲದಿಂದ ಕುಕ್ಕಾಜೆ ಈ ಕ್ಷೇತ್ರಕ್ಕೆ ಬರ್ಬೋದು. ನಿಮ್ಮ ಕಷ್ಟಗಳನ್ನು ಅಥವಾ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ, ತಾಯಿಯ ಆರಾಧನೆಯನ್ನು ಮಾಡುವುದಕ್ಕೆ, ತಾಯಿಯಲ್ಲಿ ಪ್ರಾರ್ಥಿಸಿಕೊಳ್ಳುವುದಕ್ಕೆ ಬರುವವರಿಗೆ ಇದೊಂದು ಸುವರ್ಣ ಅವಕಾಶ. ಯಾಕೆಂತಂದರೆ ನಾವು ಈ ಕ್ಷೇತ್ರ ಪರಿಚಯದಲ್ಲಿ ಮಾಡುವಂತಹ ಈ ಕ್ಷೇತ್ರ ದರ್ಶನದ ಉದ್ದೇಶ ಇಷ್ಟೇ, ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಇಲ್ಲೂ ಕೂಡ ಅವಕಾಶಗಳಿದ್ದಾವೆ. ಬಹಳ ಸುಲಭದ ದಾರಿಗಳಿದ್ದಾವೆ. ಭಕ್ತರು ಹೇಳಿದಂತೆ ಒಂದು ತೆಂಗಿನಕಾಯಿ ಮತ್ತು 11 ರೂಪಾಯಿಯನ್ನು ತಲೆಯ ಸುತ್ತು ಬಂದು ಇಟ್ಟು ಈಡಿನ ರೂಪದಲ್ಲಿ ಇಟ್ಟಾಗ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಅನ್ನುವಂತಹ ನಂಬಿಕೆ ಅವರದ್ದು. ಆ ನಂಬಿಕೆಯನ್ನು ನೀವು ಕೂಡ ಮಾಡಿ ನೋಡಬಹುದು. ಅದರ ಜೊತೆಗೆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಕಾಳಿಕಾಂಬ, ಆಂಜನೇಯ, ನರಸಿಂಹನ ಮತ್ತು ಸಹಪರಿವಾರ ದೈವಗಳ ಆರಾಧನೆಯನ್ನು ಕೂಡ ಮಾಡ್ಬೋದು. ನಿಶಾ ಕಿರಣ್ ಮತ್ತು ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಕುಕ್ಕಾಜೆ. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.